ತುಳುಕೂಟ ಕತಾರ್ ಭಾರತೀಯ ರಾಯಭಾರ ಕಚೇರಿ ಅಡಿಯಲ್ಲಿನ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಸಹವರ್ತಿ ಅಂಗಸಂಸ್ಥೆ ಐಸಿಸಿಯಲ್ಲಿ ತನ್ನ ವಾರ್ಷಿಕ ಸಭೆಯನ್ನ ನಡೆಸಿದರು. ನಿರ್ಗಮಿತ ಅಧ್ಯಕ್ಷರಾದ ಶ್ರೀಮತಿ ಚೈತಾಲಿ ಉದಯ್ ಶೆಟ್ಟಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲರಿಗೂ ನೀಡಿದ ಬೆಂಬಲಕ್ಕಾಗಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದರು. ಮುಂಬರುವ ಅಧ್ಯಕ್ಷರ ಯಶಸ್ಸನ್ನ ಹಾರೈಸಿದರು. ಜಂಟಿ ಕಾರ್ಯದರ್ಶಿ ಸಾಗರ್ ಕೋಟ್ಯಾನ್ ಅವರು ತುಳುಕೂಟ ಕತಾರ್ನ ಕಳೆದ ಅಧಿಕಾರಾವಧಿಯಲ್ಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಸಭಿಕರಿಗೆ ಮಾಹಿತಿಯನ್ನ ನೀಡಿದ್ರು. ಕೋಶಾಧಿಕಾರಿ ಗಿರೀಶ್ ಪುರಾಣಿಕ್ ಅವರು ತುಳುಕೂಟ ಕತಾರ್ನ ಲೆಕ್ಕ ಪರಿಶೋಧಕರ ಆರ್ಥಿಕ ವರದಿಯನ್ನ ಮಂಡಿಸಿದ್ರು. ಹಣಕಾಸು ವರದಿಯನ್ನ ಅನುಮೋದನೆಗೆ ಮುಂದಿಡಲಾಯಿತು. ಇದನ್ನ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ತುಳುಕೂಟ ಕತಾರ್ನ ಪೋಷಕರಾದ ಡಾ ಮೂಡಂಬೈಲು ರವಿಶೆಟ್ಟಿಯವರು ನಿರ್ಗಮಿತ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿಯ ಯಶಸ್ವಿ ಅವಧಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಪ್ರಕ್ರಿಯೆಯ ಪ್ರಕಾರ ಅವರು ಅಸ್ತಿತ್ವದಲ್ಲಿರುವ ನಿರ್ವಹಣಾ ಸಮಿತಿಯನ್ನ ವಿಸರ್ಜಿಸಿದ್ರು. ಇದೇ ಸಂದರ್ಭದಲ್ಲಿ ಕಿರಣ್ ಆನಂದ್ ಅವರನ್ನ ತುಳುಕೂಟ ಕತಾರ್ನ ನೂತನ ಅಧ್ಯಕ್ಷರಾಗಿ ಘೋಷಿಸಿದ್ರು. ಹೊಸ ವ್ಯವಸ್ಥಾಪಕ ಸಮಿತಿಯ ಸದಸ್ಯರನ್ನ ವೇದಿಕೆಯ ಮೇಲೆ ಆಹ್ವಾನಿಸಿ 2022-23ರ ಅವಧಿಗೆ ತುಳುಕೂಟ ಕತಾರ್ನ ಹೊಸ ಆಡಳಿತ ಸಮಿತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅಧ್ಯಕ್ಷ ಸಲಹಾ ಮಂಡಳಿಯ ಅಸ್ಮತ್ ಅಲಿ, ಹಿರಿಯ ಸದಸ್ಯರಾದ ಅಬ್ದುಲ್ಲಾ ಮೋನ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು. ನೂತನ ಅಧ್ಯಕ್ಷರಾದ ಕಿರಣ್ ಆನಂದ್ ವಂದಿಸಿದ್ರು. ತಮ್ಮ ಭಾಷಣದಲ್ಲಿ ಅವರು ಸಾಂಕ್ರಾಮಿಕ ಬಿಕ್ಕಟ್ಟುಗಳ ನಡುವೆಯೂ ತಮ್ಮ ಅಧಿಕಾರಾವಧಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ನಿರ್ಗಮಿತ ಅಧ್ಯಕ್ಷೆ ಚೈತಾಲಿ ಶೆಟ್ಟಿ ಹಾಗೂ ತಮ್ಮ ಮಂಡಳಿಯ ಸದಸ್ಯರುಗಳನ್ನು ಅಭಿನಂದಿಸಿದ್ರು. ಹೊಸ ತಂಡವು ಮಹೋನ್ನತ ಕೆಲಸವನ್ನ ಮುಂದುವರೆಸುತ್ತಿದೆ ಮತ್ತು ಸಂಸ್ಥೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ತುಳುಕೂಟ ವಿಶಿಷ್ಟ ಪರಂಪರೆಯನ್ನ ಮುಂದುವರೆಸುತ್ತದೆ ಎಂದು ಅವರು ಭರವಸೆಯನ್ನ ನೀಡಿದ್ರು. ಎಜಿಎಂ ಕಾರ್ಯಕಲಾಪಗಳನ್ನು ಮಾಧ್ಯಮ ಸಂಯೋಜಕರಾದ ಅಮಿತ್ ಪೂಜಾರಿ ಅವರು ನಡೆಸಿ ಧನ್ಯವಾದವನ್ನ ಸಲ್ಲಿಸಿದ್ರು. ತುಳುಕೂಟ ಸಲಹಾ ಮಂಡಳಿಯ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ತುಳುಕೂಟ ಕತಾರ್ನ 2022-23ರ ನೂತನ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ಕಿರಣ್ ಆನಂದ್, ಉಪಾಧ್ಯಕ್ಷರಾಗಿ ಚೈತಾಲಿ ಎಸ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸಾಗರ್ ಕೋಟ್ಯಾನ್, ಕೋಶಾಧಿಕಾರಿಯಾಗಿ ಉದಯ್ ಕುಮಾರ್ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸಂಧ್ಯಾ ಲಕ್ಷ್ಮಿ ಡಿ ರೈ, ಸದಸ್ಯತ್ವ ಸಂಯೋಜಕರಾಗಿ ಧನಲಕ್ಷ್ಮಿ ಎ ಶೆಟ್ಟಿ, ಜಂಟಿ ಕಾರ್ಯದರ್ಶಿ ಮತ್ತು ಪರಿಸರ ಸಂಯೋಜಕರಾಗಿ ಸುಧೀರ್ ಶೆಟ್ಟಿ, ಜಂಟಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸುಪ್ರಿಯಾ ಎಸ್ ಭಟ್, ಲಾಜಿಸ್ಟಿಕ್ಸ್ ಸಂಯೋಜಕರಾಗಿ ಮಂಜು ಕೆ, ಕ್ರೀಡಾ ಕಾರ್ಯದರ್ಶಿಯಾಗಿ ಅಶ್ವಿನ್ ಕೆ, ಜಂಟಿ ಕ್ರೀಡಾ ಕಾರ್ಯದರ್ಶಿಯಾಗಿ ಇಮ್ರಾನ್ ಕೋಟೇಶ್ವರ ಆಯ್ಕೆಗೊಂಡರು. ನಿತೀಶ್ ದೊಡ್ಡನಗುಡ್ಡೆ, ವಿ4 ನ್ಯೂಸ್, ದೋಹಾ, ಕತಾರ್.